ಮಗಳೇ, ಅಷ್ಟೊಂದು ತೆಂಗಿನಕಾಯಿ ನಾವು ತಲೆ ಮೇಲೆ ಹಡ್ಕೊಳೋದು, ಅಷ್ಟೊಂದು ತೆಂಗಿನಕಾಯಿ ಹೊಡ್ಕೊಂಡು ತಲೆ ಮೇಲೆ ಇರುತ್ತಾ? ಮಾಡದಮ್ಮ, ಕಷ್ಟ ಪರಿಹಾರ ಆಗ್ಬೇಕು ಅಂದ್ರೆ ಹೊಡ್ಕೊಳ್ಳೇಬೇಕು. ಅಲ್ಲ ಕಣವ, ಅದ್ಯಾವಳವ ನಿನ್ ಕಂಡ್ರೆ ಅವನ ಜಗಳಕ್ಕೆ ಬರ್ತಾಳಂತೆ, ನಿನ್ ಕಂಡ್ರೆ ಆಗವಂತೆ. ಕಣಮ್ಮ, ನಮ್ಮ ಮನೆ ಪಕ್ಕದೊಳ ಬಿದ್ರೆ ದಡ್ರಿ ಇಂತವ, ಅವಳು ಮತ್ತೆ ಗೌರಿ ಎಲ್ಲಾರವ ನನ್ ಕಂಡ್ರೆ ಆವಲ ಜಗಳಕ್ಕೆ ಬರ್ತಾರೆ, ನಿನ್ ಜೊತೆ ಆವಲ ಹೊಡೆದಾಟಕ್ಕೆ ಬರ್ತಾರೆ ಕಣಮ್ಮ. ಅವ್ರಿಗೆ ಸರಿಯಾಗಿ ಆಗ್ಬೇಕು ಅಂತ ನಾನು ಮಾಡಿಸಿದ್ದು, ಅದ್ ನೋಡಿ ನನಗೆ ಹಿಂದಿರಿಕೊಂಡು ಇಷ್ಟೆಲ್ಲ ಅವಾಚುಗಳಾತು. ಅಯ್ಯೋ ದಡ್ಡಿ ಹೋಗು, ಏನು ಸರಿಯಾಗಿ ಗೊತ್ತಿದ್ರು ಯಾರು ಎಲ್ಬೋಡ್ ತಕೊಂಡ್ ಮಾಡ್ಸಿದ್ಯಾ, ಅದಕ್ಕೆ ಯಾಕೆ ನಿಂಗೆ ಜಾಮ್ ತದತಿ. ಯಾರು ಸರಿಯಾಗಿ ಗೊತ್ತಿರೋ ತಕ ಹೋಗ್ಬಿಟ್ಟು ಮಾಡ್ಸಿದ್ರೆ ನಿಂಗೆ ಯಾವ್ದೇ ಕಾರಣಕ್ಕೂ ಹಿಂದಿರಿಕೆ ಅಂತಿರ್ಲಿಲ್ಲ. ಅಯ್ಯೋ ಏನೋ ಬಿಡಮ್ಮ ಹೋಗ್ಲಿ, ಅದು ಸಮಸ್ಯೆ ಬೇಡ. ಅಲ್ಲ ಕಣವ, ಹೆಂಗಿದ್ದಾಳ ಹಂಗಾಗಿದ್ದಾಳವ, ನಿನ್ ಪರಿಸ್ಥಿತಿ ನೋಡ್ರೆ ಹೊಟ್ಟೆಲ್ಲ ಉರಿಯುತ್ತೆ ಕಣವ. ಎಷ್ಟೊಂದ್ ಚೆನ್ನಾಗಿತ್ತವ ಕೂದ್ಲು, ಅಂಡು ತಕ ಬರೋದು, ನಡ್ಕೊಂಡು ಹೋಗ್ತಿದ್ರೆ ಅಂಡಿ ಬಡಿಯೋದು. ಈಗ ನೋಡ್ರಿ ಎಲ್ಲ ಬೋಳ್ಸಿ ಬೋಳ್ತರ ಮಾಡಾಕಿರಲ್ಲವ. ನೀನು ಅಂತ ಗೊತ್ತೇ ಸಿಗ್ತಲ್ಲ ನನಗೆ, ಹೋಗತ್ತಾಗಿ. ಕಣ್ ಮಗಳೇ, ನೀನ್ ಗೊತ್ತೇ ಸಿಗ್ತಾಯಿಲ್ಲ ಕಣವ, ಹಂಗಾಗ್ಬಿಟ್ಟಿದ್ಯಾ. ಏನ್ ಮಾಡೋಣಪ್ಪಜ್ಜಿ, ನನ್ನ ಹಣೆ ಬರ. ಅಳಿ ಅಂದ್ರೆ ಬಂದ್ರು. ಅಳಿ ಅಂದ್ರೆ ಚೆನ್ನಾಗಿದ್ದೀರಾ? ಓ, ಬಹಳ ಚೆನ್ನಾಗಿದ್ದೀನಿ. ನಿಮ್ ಮಗಳನ್ನ ಮದುವೆ ಆದ್ಮೇಲಂತೂ ನನ್ನ ಜೀವನ ಪಾವನ ಪಾವನ. ನಿಮ್ ಮಗಳನ್ನ ನಾನು ಹೆಂಡತಿಯಾಗಿ ಪಡೆಯಕ್ಕೆ ಯಾವ್ದೋ ಜನ್ಮದ ಪುಣ್ಯ ಮಾಡಿದ್ದೀನಿ. ನಿಮ್ಮ ಮಗಳನ್ನ ನಾನು ಹೆಂಡತಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಹೆಮ್ಮೆ ಆಗುತ್ತೆ. ಅಯ್ಯೋ ಸಾಕ್ ಬಿಡಿ ಅಳಿ ಅಂದ್ರೆ, ನನ್ನ ಮಗಳನ್ನ ಎಷ್ಟು ಅಂತ ಹೊಗಳ್ತೀರ. ಎಷ್ಟಾದ್ರೂ ಯಾರ ಮಗಳಲ್ಲ ಅವಳು, ನನ್ನ ಮಗಳು. ಸಾಕ್ ಮುಚ್ಕೊಳ್ರತ್ತೆ ಬಾಯ್ನ. ಏನ್ 32 ಕಣತಕ ಅಲ್ಲಿ ಬಿಟ್ಬಿಟ್ರು. ನಿಮ್ ಮಗಳನ್ನೇನು ಹೊಗಳ್ತಾ ಇದೀನಿ ಅನ್ಕೊಂಬಿಟ್ಟಿದ್ರಾ? ಥೂ ಹೋಗಿ ಅವಳ ಮಕ್ಕೆ, ಇವಳು ಕಟ್ಕೆ ಮಾಡೋ ಜೀವನ ನರ್ಕ ನರ್ಕ ಐತೆ. ಇವಳು ನಾನು ನೆಂತಿಂತ ಹೇಳ್ಕೊಳಕ್ಕೆ ಊರಲ್ಲಿ ನಾಚಿಕೆ ಆಗುತ್ತೆ. ಅದ್ಯಾವ ನಕ್ಷತ್ರದಲ್ಲಿ ಇವ್ರಿಬ್ರು ಎತ್ಬಿಟ್ಟು ಹಳೆ ಮಾರ್ಕ್ ಆಗ್ತಾ ಗೊತ್ತಿಲ್ಲ. ಅದೇನಂತ ಎತ್ತೋ ಇವ್ರಿಬ್ರು ಒಂದೊಂದು ಮುತ್ತು ಮುತ್ತು. ಇವ್ರಿಬ್ರಿಂದಾಗಿ ನನಗೆ ಇವತ್ತು ಎಂತ ಗತಿ ಬಂದೈತೆ ಗೊತ್ತಾಯ್ತಾ? ನೆನ್ನಿಂದಲ್ವಾ 32 ಬಾತ್ರೂಮ್ ತಿಕ್ಕಿದ್ದೀನಿ, 2 ಫ್ಲೋರ್ ನೆಲನ ಒರೆಸಿದ್ದೀನಿ, ಒಂದು ರಾಷ್ಟ್ರ ಬಟ್ಟನ ಒಗೆದಿದ್ದೀನಿ. ಗೊತ್ತಾಯ್ತಾ? ಇವಳು ಹಾಸ್ಪಿಟಲ್ ಕಟ್ಬಿಟ್ಟ ಕಾರಣ ಏನಂತ ಗೊತ್ತಾಯ್ತಾ? ಹೇಳಿಲ್ಲ? ಕಣಪ್ಪ ಹೇಳು, ಅದೇ ದೇವರಕ್ಕೆ ತೀರ್ಸಕ್ ಹೋಗಿ ತಲೆನ ಕಾಯಿ ಹಾಕೊಂಡು ಹಾಸ್ಪಿಟಲ್ ಸೇರ್ಕೊಂಡು ಅಂತ ಹೇಳಿ ಕಣಪ್ಪ. ಓ, ದೇವ್ರಕ್ಕೆ ತೀರ್ಸಕ್ ಹೋಗಿ ತೆಂಗಿನಕಾಯಿ ಹೊಡ್ಕೊಂಡು ಹಿಂಗ ಆತಂತ ಹೇಳಿಲ್ಲ ಅಷ್ಟೇ? ಮಿಕ್ಕಿದ್ದೇನೆ ಹೇಳಿವಾ? ಇವ್ರಿಬ್ರು ಎಂತ ಮನೆ ಕೆಲಸ ಮಾಡಕ್ ಕಲ್ತಾರ ಗೊತ್ತಾಯ್ತಾ? ಬೇರೆಯವ್ರಿಗೆ ಮಾಟ ಮಾಡ್ಸಕ್ ಹೋಗಿ ಇವ್ರಿಗೆ ಹಿಂತಿರ್ಕೊಂಡು ಹಿಂಗೆಲ್ಲ ಆಗಿರೋದು. ಇವ್ರಿಬ್ರು ನಾನು ಒಳ್ಳೆಯವ್ರು ಅನ್ಕೊಂಡ್ಬಿಟ್ಟಿದ್ರಾ? ಎಂತ ಮನೆ ಕೆಲಸ ಮಾಡ್ತಾರ ಗೊತ್ತಾಯ್ತು ಇವ್ರಿಬ್ರು ಸೇರ್ಕೊಂಡು. ಇವ್ನು ನೋಡ್ರಿ ಅದಾದ ಮೇಲೆ ಕಳ್ತನ ಮಾಡ್ಕೊಂಡು ಅದೆಷ್ಟೋ ವರ್ಷ ಜೈಲ್ ಸೇರಿದ್ದ. ಇವಳು ನೋಡ್ರಿ ನಮ್ಮೂರಲ್ಲಿ ಒಬ್ಳು ಗೌರಿಯಿಂದ ಕೈ ಮುರಿದು ಜೈಲ್ ಸೇರ್ಕೊಂಡ್ಲು. ಒಂದೊಂದಲ್ಲ ಅವ್ರು ಮಾಡವು, ಇವ್ರು ಏನು ಕಮ್ಮಿ ಅಲ್ಲ ಇವ್ರು. ನನಗಂತ ಇವಳನ್ನ ಯಾಕಾರ ಮದುವೆ ಆದ್ನಪ್ಪ ದೇವ್ರೇ ಅನಿಸ್ಬಿಟ್ಟತಿ. ಇವಳಿಂದಾಗಿ ಊರೊಳಗೆ ನನಗೆ 3 ಕಾಸಿ ಮರ್ಯಾದೆ ಇಲ್ಲ. ಎಲ್ಲಾರು ಇದೇನ ನೀನೆಂತ ಇಂಥ ಬುದ್ಧಿ ಕಲ್ತವಳೆ, ನೀನೆಂತ ಬುದ್ಧಿ ಹೇಳಕ್ಕಾಗಲ್ಲ ಅಂತಾರೆ. ಇವಳು ನೋಡ್ರಿ ಎಷ್ಟೇಳು ಬದಲಾಗಲ್ಲ. ಇವಳು ಬುದ್ಧಿ ಇವಳು ಬಿಡಲ್ಲ, ಇವಳು ಚಾಲೆ ಇವಳು ಬಿಡಲ್ಲ. ಅದ್ಯಾವಳ ಮನೆ ಪಕ್ಕದೊಳಗೆ ಕಂಡ್ರಾಗವಂತಲ್ಲಪ್ಪ, ಯಾವಳು ಜಳಪತ ಅಂತ ಕಾಲ್ ಕರ್ಕೊಂಡು. ಯಾವಳತ್ತ ಹೇಳಿದ್ದು? ಅವ್ರ ಎಷ್ಟೊಳ್ಳೆ ಮನುಷ್ಯ ಗೊತ್ತಾಯ್ತಾ? ಫಸ್ಟ್ ಆಫ್ ಆಲ್ ಇವಳೇ ಸರಿ ಇಲ್ಲ, ಇವಳೇ ಜಗಳ ಗಂಟೆ, ಇವಳೇ ಕಾಲ್ ಕರ್ಕೊಂಡು ಜಗಳಕ್ಕೆ ಹೋಗೋದು. ಪಾಪ ಅವ್ರ ಎಷ್ಟೊಳ್ಳೆ ಮನುಷ್ಯ ಗೊತ್ತಾಯ್ತಾ? ವಯಸ್ಸಾದವರು ಅಜ್ಜ ಅಜ್ಜಿ ಅವ್ರ ಜೊತೆ ಜಗಳಕ್ಕೆ ಹೋಗ್ತಾಳೆ. ಅವ್ರು ಕಂಡ್ರೆ ಇವಳಿಗಾಗಲ್ಲ, ಅವ್ರಿಗೆ ಇವಳು ಮಾಡ್ಸಕ್ ಹೋಗಿದ್ದು ಗೊತ್ತಾಯ್ತಾ? ಅವ್ರು ಒಳ್ಳೆ ಮನಸ್ಸು, ಅದಕ್ಕೆ ಇವಳಿಗೆ ಯಾಕೆ ಜಾಮ್ ತೆಗಿತ್ತು, ಇವಳಿಗೆ ಹಿಂತಿರಿಕೆ ಅಂತು, ಅದಕ್ಕೆ ಇವಳು ಇಷ್ಟೆಲ್ಲ ಅನುಭವಿಸ್ತಾರದು. ಅವ್ರ ಪಾಪ ಯಾರ ತಂಟೆಗೆ ಹೋದಾರಲ್ಲ ಅವಳು, ಇವಳೇ ಸರಿ ಇಲ್ಲ, ಇವಳು ತಡಕಿತ್ತಿ ಅಂತವಳು. ನೋಡ್ರತ್ತೆ, ಇವಳಿಗೆ ಸರಿಯಾಗಿ ಬುದ್ಧಿ ಹೇಳೋಗ್ರಿ. ನನಗಂತೂ ಹೇಳಿ ಹೇಳಿ ಸಾಕಾಗೋಯ್ತೆ. ಇನ್ನೊಂದ್ಸಲ ಯಾರ ಜೊತೆ ಜಗಳಕ್ಕೆ ಹೋಗಬಾರ್ದು, ಈ ತರ ಮನೆಯ ಕೆಲಸ ಮಾಡ್ಕೊಡ್ದು ಇವಳು. ನನಗೂ ಸಾಕಾಗೋಯ್ತೆ. ನೋಡು, ಅವಾಗ ನೋಡ್ರೆ ಜೈಲ್ ಸೇರಿಳು, ಅವಾಗ ಯಾರ ಕಾಡಿ ಬೆಳಿ ಸರ್ಕಸ್ ಮಾಡಿ ಬೇಲ್ ಕೊಡಿಸ್ತೆ. ಅಲ್ಲೂ ಎಷ್ಟೋ ಜಮೀನು ಪತ್ರ ಅಡ ಇಕ್ಕಿ ಅವಲಾರ ಇನ್ನು ಬಂದ್ಮೇಲೆಲ್ಲ ಸರಿ ಆಗ್ತಾರ ಅಂದ್ರೆ ಇವಳು ಸರಿ ಆಗಿಲ್ಲ. ಇವಾಗ ನೋಡ್ರಿ ಹಾಸ್ಪಿಟ್ಲ್ ಬಿಲ್ 1 ಲಕ್ಷ ರೂಪಾಯಿ ಆಯ್ತು. ಹೇಳ್ತಾರ ನಾನು ಯಾರ ಮನೆ ಹಾಳು ಮಾಡ್ತಾರಣ. ಈಗ ದುಡ್ಡಿಲ್ದಿರೋದಕ್ಕೆ ಈಗ ಇಲ್ಲಿ ಚಾಕರಿ ಮಾಡ್ತಾ ಇದೀನಿ. ಬಾತ್ರೂಮ್ ತೊಳೆದಂತೆ, ಕಸ ಹೊಡೆದಂತೆ ಇರ್ತವ. ಫಸ್ಟ್ ಒಳಗೆ ಸಲ ಬುದ್ಧಿ ಹೇಳೋಗ್ರಿ, ಇಲ್ಲಾರ ಮಾತ್ರ ಸುಮ್ಮನಿರಲ್ಲ, ಓಡಿಸ್ತಾ ಇರ್ತೀನಿ ಇವಳನ್ನ. ಮತ್ತೆ ಇವನು ಅಷ್ಟೇ, ಮನೆ ಆಳನ ಹಿಂದ್ಗಡೆ ಇನ್ನೊಂದ್ಸಲ ನಮ್ಮೂರಿಗೆ ಕಾಲಿಗೆ ಕುಡ್ದು ಇವನು ಬರ್ಕುಡ್ದು ನಮ್ಮೂರಿಗೆ. ಇವನ್ನ ಬರ್ದಾಗ ನೋಡ್ಕೋಬೇಕು. ಇವನು ದೊಡ್ಡ ಕಳ್ಳ ಮಗ. ಇವನು ಇವ್ರಿಬ್ರು ಸೇರ್ಕೊಂಡ್ಬಿಟ್ರೆ ಯಾರ್ದಾರ ಮನೆ ಹಾಳು ಮಾಡ್ಬಿಡ್ತಾರೆ ಇವರು.